ವೀಕ್ಷಕರ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಅಮಿತ್ ಶಾ ಬಂದು ಹೋದ ಬಳಿಕ. ವೀಕ್ಷಕರೇ, ಬಿಜೆಪಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ, ಯಾವುದರಲ್ಲಿ ಚುನಾವಣೆ ಪ್ರಚಾರದಲ್ಲಿರಲಿ, ತಂತ್ರಗಾರಿಕೆ ರೂಪಿಸುವುದರಲ್ಲಿರಲಿ, ಸಿದ್ಧತೆಗಳ ವಿಷಯದಲ್ಲಿರಲಿ. ಸೊ ಅಂಥದ್ದೊಂದು ಸಿದ್ಧತೆ ಈಗ ಆರಂಭವಾಗಿದೆ. ಚುನಾವಣೆಯ ಪ್ರಚಾರದ ತಂತ್ರವನ್ನು ರೂಪಿಸುವ ಮತ್ತು ಚುನಾವಣಾ ಪ್ರಚಾರವನ್ನು ಆರಂಭಿಸಿ ಬಿಡುವ ಕಾರ್ಯಕ್ರಮದ ಭಾಗವಾಗಿ ಅಮಿತ್ ಶಾ ಅವರು ಕರಾವಳಿ ಜಿಲ್ಲೆಗಳಿಗೆ ಭೇಟಿ ಬಂದಿದ್ದರು. ಕರಾವಳಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರು. ಈ ಪ್ರವಾಸದ ಬಳಿಕ ಬಿಜೆಪಿ ಹೇಗಿದೆ, ಅದನ್ನು ಕಾಂಗ್ರೆಸ್ ಹೇಗೆ ಸ್ವೀಕರಿಸಿದೆ ಎಂಬ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇಬ್ಬರು ಮಹನೀಯರು ನಮ್ಮ ಜೊತೆಲಿದ್ದಾರೆ. ಒಬ್ಬರು AC ವಿನಯರಾಜ್, ಇವರು ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರರಾಗಿ ನಮ್ಮ ಜೊತೆ ಬಂದಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಲಿದ್ದಾರೆ ಸತೀಶ್ ಪ್ರಭು, ಇವರು ಬಿಜೆಪಿಯ ಪ್ರಮುಖರಾಗಿ ನಮ್ಮ ಜೊತೆಲಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಭು ಅವರೇ, ನಿಮ್ಮ ಜೊತೆಲಿ ಬರೋದಕ್ಕಿಂತ ಮೊದಲು ನಾನು ಸತಿ ಇವ್ರದ್ದು ಹೇಗೆ ಸ್ವೀಕರಿಸಿದ್ದೀರಿ ಸರ್? ನಿಮ್ಮ ಅದಕ್ಕಿಂತ ಮೊದಲು ಬಹಳ ಪತ್ರಿಕಾ ಗೋಷ್ಠಿಯನ್ನು ಕರೆದು ಅಂದರೆ ಅವರನ್ನು ಸ್ವಾಗತಿಸುವುದು ಹೇಗೆ ಅನ್ನುವಂಥ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ರಿ ನೀವು. ಅಂದರೆ ಅವರು ಬರೋದಕ್ಕೆ ನಿಮಗೆ ಒಂದು ಆತಂಕವಿತ್ತು ಅಥವಾ ಭಯವಿತ್ತು ಅಥವಾ ಪ್ರೀತಿ ಇತ್ತು? ಈಗ ಯಾವ ಕಾರಣದಿಂದ ಸ್ವಾಗತಿಸುವ ಮಾತುಗಳನ್ನು ಆಡಿದ್ದೀರಿ ನೀವು ಅಂತ? ನೋಡಿ, ನಾವು ಸ್ವಾಗತವನ್ನ ಮಾಡಿದ್ದು ವಿಶ್ವಮಾನವನಾಗಿ. ವಿವೇಕಾನಂದ ಸ್ವಾಮೀಜಿ ಅವರು ಒಂದು ಮಾತನ್ನ ಹೇಳಿದ್ದಾರೆ, ನೀನು ವಿಶ್ವ ಮಾನವನಾಗು ಅಂತ. ಆ ಸ್ವಾಮೀಜಿಯ ಫಾಲೋವರ್ಸ್ ನಾವು. ಆ ಸ್ವಾಮೀಜಿ ಎಲ್ಲರನ್ನು ಪ್ರೀತಿ ಮಾಡಿ ಅಂತ ಹೇಳಿದಂತ ಒಬ್ಬ ಸ್ವಾಮೀಜಿ. ಆ ಪ್ರಕಾರ ಅಮಿತ್ ಶಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವುದಾದ್ರೆ ನಾವು ಪೂರ್ಣ ಸ್ವಾಗತವನ್ನ ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಇಂದ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಪ್ರಚೋದನಾಕಾರಿ ಭಾಷಣ ಕೊಡುವಂಥದ್ದು ಅಥವಾ ಒಂದು ಮಾತನಾಡುವಂಥದ್ದು, ಇದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ನೆಮ್ಮದಿಯನ್ನ ಕೆಡಿಸಬೇಡಿ ಎನ್ನುವಂತ ವಿಚಾರವನ್ನು ಮಾತ್ರ ನಾವು ಹೇಳ್ತೇವೆ. ಅದಲ್ಲದೆ ಬಿಜೆಪಿ ಆಗಲಿ ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅದಕ್ಕೆ ಎದುರ್ಕೊಂಡು ಹೋಗುವಂತ ಒಂದು ಪಕ್ಷ ಅಂತ ಜಾಯಮಾನವೇ ನಮ್ಮಲ್ಲಿ ಇಲ್ಲ. ನಮ್ದು ಏನಿದ್ರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನಿಟ್ಟಿರುವಂತ ಭದ್ರ ಬುನಾದಿ ಇರುವಂತ ಒಂದು ಏಕೈಕ ಜಾತ್ಯತೀತ ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ನೀವು ಹೇಳಿದಾಗೆ ಅಮಿತ್ ಶಾ ಅವರು ಅಂದರೆ ಯಾವುದೇ ನಿಮ್ಮ ನಿರೀಕ್ಷೆಯಂತೆ ಯಾವುದೇ ಮಾತುಗಳನ್ನು ಆಡಲಿಲ್ಲ. ಅವರು ತಮ್ಮ ಪಕ್ಷದ ಸಂಘಟನೆಗೆ ಬೇಕಾದ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತೆ ನೀವು ಪ್ರಚೋದನಕಾರಿ ಅಂತ ಹೇಳಿದ್ರಿ, ಪ್ರಚೋದನಕಾರಿ ನಿಮಗೆಲ್ಲ ಕಂಡಿದೆಯಾ? ಅದು ಹಾಗಾದ್ರೆ ಅವರು ವಿಶ್ವಮಾನವರಾಗಿ ನಿಮಗೆ ಕಾಣ್ತಾ ಇದ್ದಾರಾ? ಜನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರಿದ್ದಾರೆ. ಅವರು ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ಬೇರೆ ಬೇರೆ ಕಡೆ ಭೇಟಿ ಇಟ್ಟು ಅವರು ವಿಫಲ ಪ್ರಯತ್ನವನ್ನ ಮಾಡಿ ವಾಪಸ್ ಹೋದಂತ ಒಬ್ಬ ನಾಯಕ. ಅವರಿಗೆ ಗೊತ್ತಿದೆ ಮಂಗಳೂರಿನ ಜನ ಬುದ್ಧಿವಂತರಿದ್ದಾರೆ, ಇಲ್ಲಿ ಅವರದು ಏನು ನಡೆಯುವಂತದ್ದಿಲ್ಲ ಅಂತ ಹೇಳುವಂತ ವಿಚಾರ ಅವರ ಗಮನಕ್ಕೆ ಬಂದಿದೆ. ಹೇಗೆ ಅವರು ನಮ್ಮ ಬೆಂಗಳೂರಲ್ಲಿ ವಿದ್ವತ್ ಅಂತ ಹೇಳುವಂತ ಒಬ್ಬ ಯುವಕ, ಅಲ್ಲಿ ಏನು ಒಂದು ಪ್ರಕರಣ ನಡೆದಿದೆ, ಅದು ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೇಳಿದ್ರು ಪತ್ರಿಕಾ ಮಾಧ್ಯಮದವರಿಗೆ. ಬಂಟ್ವಾಳದಲ್ಲಿ ಬಂದಾಗ ಅಲ್ಲಿಯೂ ಕೂಡ ಹೇಳಿದ್ರು ಬಿಜೆಪಿ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ ಅಂತ. ಆದ್ರೆ ಸುರತ್ಕಲ್ಲಿಗೆ ಬಂದಾಗ ಒಬ್ಬ ಪತ್ರಕರ್ತರು ಕೇಳಿದ್ರು, ಅವರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರಲ್ಲ, ನೀವು ಯಾಕೆ ಇದನ್ನು ಈ ರೀತಿ ಹೇಳ್ತಾ ಇದ್ದೀರಿ ರಾಜಕೀಯ ಮಾಡ್ಲಿಕ್ಕೆ ಅಂತ ಕೇಳುವಾಗ ಅವರು ಹೇಳಿದ್ರು, ಅದು ನೀವು ಹೇಳಿದ ಕಾರಣ ನಮ್ಗೆ ಈಗ ಗೊತ್ತಾಯಿತು, ಅದು ಇನ್ನು ಮುಂದಕ್ಕೆ ಅದನ್ನು ನಾನು ಆ ರೀತಿ ಹೇಳುವಂತದ್ದಿಲ್ಲ ಎನ್ನುವ ರೀತಿಯಲ್ಲಿ ಅವರೊಂದು ಆನ್ಸರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ರಾಷ್ಟ್ರೀಯ ಪಕ್ಷದ ಒಂದು ಅಧ್ಯಕ್ಷರು ಬಂದು ಒಂದು ಮಾತನ್ನ ಹಾಡುವಾಗ ಅದು ಮುತ್ತಿನಂತ ಮಾತಾಗಿರ್ಬೇಕು, ರಾಷ್ಟ್ರವನ್ನು ಕಟ್ಟುವಂತ ರೀತಿಯಲ್ಲಿರ್ಬೇಕು. ಅಲ್ಲದೆ ಏನು ಅಲ್ಲಿ ನಮ್ಮ ಯುವಕರೊಂದಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅಂತ ಹೇಳುವಂತ ಒಂದು ಸಂವಾದವನ್ನ ಏನು ನಮ್ಮ ಯುವಕರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾಡಿದ್ರು. ಆದ್ರೆ ಅದರಿಂದ ಯಾಕೆ ಪತ್ರಿಕಾ ಮಾಧ್ಯಮದವರನ್ನ ಹೊರಗಿಟ್ರು ಎನ್ನುವಂಥದ್ದು ಅದರ ಹಿಂದಿನ ಗುಟ್ಟೇನು, ಅವರಿಗೆ ಬೇರೆ ರೀತಿಯಲ್ಲಿ ಅವರು ಸಂವಾದವನ್ನ ಮಾಡಿ ಅವರ ಮೆದುಳಿಗೆ ಏನನ್ನಾದ್ರೂ ವಿಷವನ್ನ ಹಾಕಿದ್ದಾರಾ, ಅದಕ್ಕೋಸ್ಕರ ಪತ್ರಿಕಾ ಮಾಧ್ಯಮದವರನ್ನ ಅವರು ಹೊರಗಿಟ್ಟಿದ್ದಾರಾ? ಇದು ಇವತ್ತು ಜನರು ಮಾತಾಡ್ತಾ ಇದ್ದಾರೆ. ಓಕೆ, ಸತೀಶ್ ಅವರೇ, ಅಮಿತ್ ಶಾ ಇದು ಕಾರ್ಯಕ್ರಮವನ್ನು ನೀವು ಹೇಗೆ ಸ್ವೀಕರಿಸಿದ್ದೀರಿ? ಸ್ವಲ್ಪ ಬಿಜೆಪಿಗೆ ಏನಾದರೂ ಪ್ರಯೋಜನ ಆಗಿದೆ ಅಂದ್ರೆ ಹೊರನೋಟಕ್ಕೆ ಅಂದ್ರೆ ವಿಜೃಂಭಣೆ ಅಥವಾ ಬಹಳ ದೊಡ್ಡ ಒಂದು ಏನು ಬದಲಾವಣೆ ಅನ್ನೋಂಥದ್ದೇನು ಹೊರನೋಟಕ್ಕೆ ಕಾಣ್ತಾ ಇಲ್ಲ. ಅದರಿಂದ ಇಲ್ಲಿ ಅಂದ್ರೆ ಕೆಲವು ಗುಪ್ತ ಸಭೆಗಳು ಬಹಳಷ್ಟು ನಡೆದಿದ್ದಾವೆ. ಸೊ ಇದರ ಹಿಂದಿನ ಷಡ್ಯಂತ್ರಗಳು ಅಥವಾ ಯೋಜನೆಗಳು, ರೂಪಗಳು ಏನು ಹೇಳ್ತವೆ? ಗುಪ್ತ ಸಭೆಗಳ ಬಗ್ಗೆ ನನಗೆ ಮಾಹಿತಿಗಳು ಇಲ್ಲ. ಮತ್ತೆ ಒಬ್ಬ ವಿಶ್ವ ಮಾನವನಾಗುವ ಮೊದಲು ತನ್ನಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿರಬೇಕು ಮತ್ತು ಸ್ವಾಭಿಮಾನವನ್ನು ಹೊಂದಿರಬೇಕು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಅದೇ ರೀತಿಯ ಕಾರ್ಯತಂತ್ರವನ್ನು ನಾವು ರೂಪಣೆ ಮಾಡ್ತಾ ಇದ್ದೀವಿ. ಇವತ್ತು ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸವನ್ನು ಮೂಡಲಿಕ್ಕೆ ಮತ್ತೆ ಅವರಲ್ಲಿ ಸ್ವಾಭಿಮಾನ ಮೂಡಿಸುವ ದೃಷ್ಟಿಯಿಂದ ಮತ್ತು ಅವರನ್ನು ಚುನಾವಣೆಗೆ ಸನ್ನದ್ಧರಾಗುವಂಥದ್ದು ಜಾಗೃತಿ ಮಾಡುವ ದೃಷ್ಟಿಯಿಂದ ಇವತ್ತು
ಅಮಿತ್ ಶಾ ಅವರು ಸಂಘಟನಾತ್ಮಕ ಪ್ರವಾಸವನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳವರು ಮಾಡಿದ್ದಾರೆ. ಇವತ್ತು ಮುಂದೆ ಉತ್ತರ ಕನ್ನಡ ಜಿಲ್ಲೆಗೂ ಅವರು ತೆರಳುವವರು ಇದ್ದಾರೆ. ಸಂಘಟನಾತ್ಮಕವಾಗಿ ನಡೆದಿರುವಂತಹ ಕಾರ್ಯಕ್ರಮಗಳು ಸಹಜವಾಗಿ ಯಾರಿಗೂ ಈ ವ್ಯವಸ್ಥೆಗೆ ಯಾರು ಸಂಬಂಧ ಪಡ್ತಾರೆ ಅವರನ್ನು ಕಾರ್ಯಕರ್ತರ ಸಭೆಗಳಲ್ಲಿ ಜೋಡಣೆ ಮಾಡಿರುವಂಥದ್ದು. ಅವರು ಸುಳ್ಯದಲ್ಲಿರ್ಬೋದು, ಬಂಟ್ವಾಳದಲ್ಲಿರ್ಬೋದು ಅಥವಾ ಉಳಿದ ಎಲ್ಲ ಕಡೆಗಳಲ್ಲೂ ಕಾರ್ಯಕರ್ತರ ಸಭೆಗಳಲ್ಲಿ, ಕಾರ್ಯಕರ್ತರ ಸಮಾವೇಶಗಳಲ್ಲಿ ಅವರು ಮಾತನಾಡಿರುವಂತದ್ದು. ಮಲ್ಪೆಯಲ್ಲಿ ಮಾತ್ರ ಮೀನುಗಾರಿಕಾ ಸಮಾವೇಶಗಳನ್ನು ಅವರು ಉದ್ದೇಶಿಸಿ ಅವರು ಕೂಡ ಬಿಜೆಪಿಯ ಮೀನು ಅಂದ್ರೆ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಮೀನುಗಾರರ ಸಭೆ, ಆದ್ರೆ ಬಹಿರಂಗ ಸಭೆ ಆಗಿತ್ತು ಅದು. ಉಳಿದೆಲ್ಲಾ ಸಭೆಗಳು ಕಾರ್ಯಕರ್ತರ ಸಮಾವೇಶಗಳಿಗೆ. ಸರ್, ಇಲ್ಲಿ ನೀವು ಕಾರ್ಯಕರ್ತರ ಸಭೆ ಸಮಾವೇಶ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನಡೆದ ವಿದ್ಯಾರ್ಥಿಗಳ ಸಮಾವೇಶ ಅದು ಕಾರ್ಯಕರ್ತರ ಅವರು ಅಂತ ಖಂಡಿತವಾಗಿಯೂ ಅಲ್ಲ. ನಾನು ಅದನ್ನು ಉಲ್ಲೇಖ ಮಾಡಲಿಲ್ಲ. ನಾನು ಸುಳ್ಯವನ್ನು ಉಲ್ಲೇಖ ಮಾಡಿದೆ, ಬಂಟ್ವಾಳವನ್ನು ಉಲ್ಲೇಖ ಮಾಡಿದೆ. ಪುತ್ತೂರಿನಲ್ಲಿ ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮ. ಸಂವಾದ ಕಾರ್ಯಕ್ರಮ ಓಪನ್ ಆಗಿ ನಡೀಬೇಕಿತ್ತು, ಯಾಕೆ ಅದನ್ನು ಮುಚ್ಚಿದ ಬಾಗಿಲಲ್ಲಿ ನಡೆಸಿದ್ರು? ಅದನ್ನು ಸಂಘಟಕರಿಗೆ ನೀವು ಕೇಳೋದು ಯಾಕಂತ ಹೇಳಿದ್ರೆ, ಸಂಘಟಕರು ಅಂತ ಹೇಳಿದ್ರೆ ನೀವು ಬಿಜೆಪಿ ಪ್ರತಿನಿಧಿಯಾಗಿ ಇಲ್ಲಿ ಬಂದಾಗ ಸೊ ಯಾಕೆ ಅನ್ನೋದಕ್ಕೆ ಉತ್ತರ ಬೇಕಾಗ್ತದೆ ಸರ್. ಯಾಕಂದ್ರೆ ಇದು ವಿದ್ಯಾರ್ಥಿಗಳೊಂದಿಗೆ ಮಾತಾಡೋದು, ಒಬ್ಬ ರಾಷ್ಟ್ರೀಯ ನಾಯಕ ಒಬ್ಬ ಮಾತಾಡ್ತಾ ಇರೋದು, ಅದನ್ನ ಮಾಧ್ಯಮಗಳಿಂದ ದೂರ ಇಟ್ಟು ಮಾಡುವ ಅವಶ್ಯಕತೆ ಏನಿತ್ತು? ಅಂದ್ರೆ ಅಲ್ಲಿ ಅದೊಂದು ಗುಪ್ತ ಸಮಾಲೋಚನೆ ಏನಾದ್ರು ಖಂಡಿತವಾಗಿಯೂ ಗುಪ್ತ ಸಮಾಲೋಚನೆ ಅಲ್ಲ, ಅಲ್ಲಿ ಇದ್ದವರಿಗೆ ಗೊತ್ತು ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಗೊತ್ತು. ಮಾಧ್ಯಮದವರನ್ನು ಹೊರಗಿಟ್ಟಿದ್ರು, ಅದೇ ಅಲ್ಲಿ ಪತ್ರಿಕಾ ಮಾಧ್ಯಮದವರನ್ನೇ ಹೊರಗಿಟ್ಟು ಅನ್ನೋದಕ್ಕಿಂತ ಆ ವ್ಯವಸ್ಥೆ ಆಗಿರುವಂತಹದ್ದು ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮ. ವಿದ್ಯಾರ್ಥಿ ಸಂವಾದ ಕಾರ್ಯಕ್ರಮ ಕಾಲೇಜಿನ ಸಂಘಟಕರು ಅವರು ವ್ಯವಸ್ಥೆ ಮಾಡಿರುವಂತಹದ್ದು. ಯಾವ ರೀತಿ ವ್ಯವಸ್ಥೆ ಮಾಡಿದರೆ ಅದೇ ರೀತಿ ಅದು ನಡೆದಿರುವಂತಹದ್ದು. ಅದೇ ಅಲ್ಲಿ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಯಾವುದೇ ಸಂವಾದ ಅಂತ ಹೇಳುವಾಗ ಅದು ಬಹಿರಂಗವಾಗಿದೆ. ಅಲ್ಲಿ ಸಂವಾದದಲ್ಲಿ ಮಾಧ್ಯಮದವರು ಏನು ಪ್ರಶ್ನೆ ಕೇಳೋದಿಲ್ಲ, ಸಂವಾದದಲ್ಲಿ ಕೂತಿರ್ತಾರೆ, ಅದನ್ನು ವರದಿ ಮಾಡ್ತಾರೆ ಅಷ್ಟೇ ಹೊರತು ಸೊ ಇದು ಗೌಪ್ಯವಾಗಿ ನಡೆದಿದೆ ಎನ್ನುವ ಪ್ರಶ್ನೆ ಯಾಕೆ ಅನ್ನೋದು, ಅಂದ್ರೆ ವಿದ್ಯಾರ್ಥಿಗಳನ್ನ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋ ಪ್ರಶ್ನೆ ಬರ್ತದೆ. ಅಲ್ಲ, ವಿದ್ಯಾರ್ಥಿಗಳಿಗೆ ಮಾಡಿರುವ ಸಂವಾದ ಯಾರ್ಯಾರು ಅಪೇಕ್ಷಿತರು ಮುಂಚಿತವಾಗಿ ಅದು ತಿಳಿಯಲ್ಪಟ್ಟಿದೆ. ಅಲ್ಲಿ ಯಾರು ಬರಬೇಕು ಅವರು ಬಂದಿದ್ದಾರೆ. ಅಲ್ಲಿ ಮಾಧ್ಯಮದವರಿಗೆ ಅಲ್ಲಿ ಅವಕಾಶಗಳು ಇರಲಿಲ್ಲ ಅಲ್ಲಿ, ಯಾಕಂದ್ರೆ ಯೋಜನೆಯೇ ಆ ರೀತಿ ಇದ್ದಂಥದ್ದು. ಅದೇ ಯೋಜನೆ ಯಾಕೆ ಆ ರೀತಿ ರೂಪಿಸಿದ್ರು ಅನ್ನೋದೇ ಪ್ರಶ್ನೆ. ಈಗ ಯಾಕೆ ನಾನು ಅದನ್ನು ಹೇಳ್ತಾ ಇರುವಂತದ್ದು, ಯೋಜನೆ ಅದೇ ರೀತಿ ಪ್ರತಿಯೊಂದಕ್ಕೂ ಕಾರ್ಯತಂತ್ರ ಆಯಾ ಸಂಘಟನೆಗಳು ರೂಪಣೆ ಮಾಡ್ತದೆ, ಸಂಯೋಜಕರು ರೂಪಣೆಗಳನ್ನು ಮಾಡ್ತಾರೆ. ಈ ಹಿಂದೆ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ಯಾವ ರೀತಿ ಕಾರ್ಯಕರ್ತರ ಸಭೆಗಳಲ್ಲೂ ಸಹ ಮಾಧ್ಯಮದವರಿಗೆ ಸಭೆಯಲ್ಲಿ ಮಾಧ್ಯಮದವರನ್ನು ದೂರಿಟ್ಟದ್ದು ಪ್ರಶ್ನೆ ಅಲ್ಲ, ಅದು ಪಕ್ಷಕ್ಕೆ ಸೀಮಿತವಾದದ್ದು. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಒಬ್ಬ ನಾಯಕ, ಪಕ್ಷದ ಕಾರ್ಯಕ್ರಮ ಅಲ್ಲ, ಅದು ಪಕ್ಷದ ಕಾರ್ಯಕ್ರಮ ಅಲ್ಲದೆ ಇರುವಾಗಲೂ ಕೂಡ ಯಾಕೆ ಹೊರಗಿಟ್ರು ಅನ್ನೋದು ಪ್ರಶ್ನೆಗೆ ಓಕೆ, ಈ ವಿಷಯದಲ್ಲಿ ಇದನ್ನ ಕಾಂಗ್ರೆಸ್ನವರು ಹೇಗೆ ಸ್ವೀಕರಿಸ್ತಾರೆ ಮತ್ತು ಅಮಿತ್ ಶಾ ಬಂದ ಬಳಿಕ ಕಾಂಗ್ರೆಸ್ನವರು ಏನಾದರೂ ರಣತಂತ್ರ ರೂಪಿಸಿದ್ದಾರೆ ಅಥವಾ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನವರು ಅಂದ್ರೆ ಯಾಕೆ ಹಿಂದೂ ಪ್ರಚಾರ ತಂತ್ರಗಳನ್ನು ರೂಪಿಸಲಿಲ್ಲ ಕಾಂಗ್ರೆಸ್ನವರು, ಅದರಿಂದ ಏನಾದರೂ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆಯಾ? ಈ ಬಗ್ಗೆ ಪ್ರಶ್ನೆ ಕೇಳಲಿಕ್ಕಿದ್ದೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಅಮಿತ್ ಶಾ ಬಂದು ಹೋದ ಬಳಿಕ. ಹೌದು, ಬಿಜೆಪಿಯವರು ರಾಜಕೀಯ ಚುನಾವಣಾ ತಂತ್ರಗಾರಿಕೆಯನ್ನ ಈಗಲೇ ಆರಂಭಿಸಿದ್ದಾರೆ, ಚುನಾವಣಾ ಪ್ರಚಾರವನ್ನ ಈಗಲೇ ಮುಂದುವರಿಸಿದ್ದಾರೆ. ಸೊ ಅಮಿತ್ ಶಾ ಆ ಚುನಾವಣಾ ತಂತ್ರಗಾರಿಕೆಯ ಭಾಗವಾಗಿ ಇಲ್ಲಿ ಬಂದಿದ್ರು. ಬಿಜೆಪಿಯ ಪಾಲಿನ ಚಾಣಕ್ಯ ಅಮಿತ್ ಶಾ ಕಾಂಗ್ರೆಸ್ ಮೇಲೆ ಯಾವ ರೀತಿ ಹೊಡೆತಗಳನ್ನ ನೀಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಯಾವ ರೀತಿ ಅದಕ್ಕೆ ಪ್ರತೀಕ ತಂತ್ರವಾಗಿ ಯಾವ ರೀತಿ ತಂತ್ರಗಳನ್ನು ಕಾಂಗ್ರೆಸ್ನವರು ರೂಪಿಸ್ತಾ ಇದ್ದಾರೆ ಅಂತ. ಅದಕ್ಕಿಂತ ಮುಂಚಿತವಾಗಿ ಒಬ್ಬ ರಾಷ್ಟ್ರೀಯ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿದ್ದುಕೊಂಡು ವಿದ್ಯಾರ್ಥಿ ಸಮೂಹದ ಜೊತೆಗೆ ಸಂವಾದ ಮಾಡುವಂತ ಸಂದರ್ಭದಲ್ಲಿ ಸಂಘಟಕರು ಮಾಧ್ಯಮದವರನ್ನ ಹೊರಗೆ ಇಟ್ಟಿದ್ದಿದ್ರೆ ಅವರು ಒಂದು ಉತ್ತಮ ಒಂದು ಎಲ್ಲರನ್ನು ಸೇರಿಸಿಕೊಂಡು ಹೋಗ್ಬೇಕು ಎನ್ನುವಂತ ಒಂದು ಧೋರಣೆ ಇದ್ದವರಾಗಿದ್ರೆ ಅವರು ಆ ಸಂಘಟಕರಿಗೆ ಹೇಳಬಹುದಾಗಿತ್ತು, ವಿದ್ಯಾರ್ಥಿ ಸಮೂಹವನ್ನ ನಾನು ಸಂವಾದ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ರೀತಿಯ ರಹಸ್ಯ ಇಲ್ಲ, ಮಾಧ್ಯಮದವರನ್ನ ಒಳಗೆ ಬಿಡಿ ಎನ್ನುವಂತ ಮಾತನ್ನು ಹೇಳಬೇಕಾಗಿತ್ತು. ಇದು ಎಲ್ಲಿ ಆಗಿದೆ ಎನ್ನುವಂಥದ್ದು ಮುಖ್ಯ. ವಿವೇಕಾನಂದ ಕಾಲೇಜ್ ವಿದ್ಯಾವರ್ಧಕ ಸಂಘ ಅದರಲ್ಲಿ ಟ್ರಸ್ಟಿ ಆಗಿರುವಂತವರು ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಅವರ ಸಮೂಹ ಅವರು ನಡೆಸುವಂತ ಒಂದು ಕಾಲೇಜು. ಅಲ್ಲಿಯ ಮಕ್ಕಳು ರಹಸ್ಯವಾಗಿ ಮಾಧ್ಯಮದವರನ್ನ ಹೊರಗಿಟ್ಟು ಅವರಿಗೆ ಉತ್ತಮ ವಿಚಾರವನ್ನ ಅವರ ಮನಸ್ಸಿಗೆ ಹಾಕಿದ್ದಾರಾ ಅಥವಾ ಬೇರೆ ವಿಷ ಬೀಜವನ್ನ ಅವರು ಬಿತ್ತಿದ್ದಾರಾ ಎನ್ನುವಂತ ಒಂದು ಪ್ರಶ್ನೆ ಇವತ್ತು ಜನ ಸಾಮಾನ್ಯರಲ್ಲಿ ಬಂದಿದೆ. ಇದು ಕಾಂಗ್ರೆಸ್ ಪಕ್ಷದವರಲ್ಲಿ ಅಲ್ಲಿ ಅಂತ ಅಲ್ಲ, ಪಕ್ಷ ಸೆಕೆಂಡ್ರಿ ಆದ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದನ್ನ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಚುನಾವಣಾ ತಯಾರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಯಾವತ್ತೋ ತಯಾರಿಯಲ್ಲಿದೆ.
ನಾವು ಯಾವತ್ತೂ ನಾವು ಬತ್ತಳಿಕೆಯಲ್ಲಿ ನಮ್ಮ ಬಿಲ್ಲು ಬಾಣಗಳನ್ನಿಟ್ಟು ನಾವು ರೆಡಿಯಾಗಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಅಮಿತ್ ಶಾ ಎಷ್ಟೇ ಸಲ ಬರಲಿ, ಇಲ್ಲಿ ಅವರದ್ದು ಯಾವುದೇ ರೀತಿಯ ಬೆಳೆಯುವಂತದ್ದಿಲ್ಲ. ಅದಕ್ಕೆ ಈಗಾಗಲೇ ಅವರು ಬಂದಾಗ ಅವರ ಏನು ಸಮಾವೇಶ ಮಾಡಿದ್ದಾರೆ, ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿ ಹೋಗಿದ್ದು ಮಾಧ್ಯಮಗಳಲ್ಲಿ ಬಂದಿದೆ. ಅವರು ಅಶೋಕ್ ಅಶೋಕ್ ಇವತ್ತು ಬಿಜೆಪಿಯ ಮುಖಂಡರೇನಿದ್ದಾರೆ ಅವರಿಗೆ ಬೈದು ಕೂಡ ಓದದ್ದು ಮಾಧ್ಯಮಗಳಲ್ಲಿ ಬಂದಿದೆ. ಯಾಕೆ ಜನ ಬರ್ತಾ ಇಲ್ಲ? ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಜನರ ಪರ ಕೆಲಸ ಮಾಡುವಂತ ಒಂದು ಸರ್ಕಾರ ಇದೆ. ನಮಸ್ತೆ. ಹಲೋ ಹಲೋ, ಹೇಳಿ ಸರ್, ಯಾರು ಮಾತಾಡ್ತಿರೋದು? ಸನಿಲ್ ಅಂತ ಕದ್ರಿಂದ. ಹೇಳಿ ಸರಿ, ಏನ್ ಹೇಳಿ ಸರಿ. ಅದೇ ಅಮಿತ್ ಶಾ ಅವರು ಚಾಣಕ್ಯ ಅಲ್ಲ, ಅವರು ಸ್ವಲ್ಪ ವೆರಿ ಡೇಂಜರಸ್ ಅಂತ ಹೇಳ್ಬೋದು. ಅವರು ಅಂದ್ರೆ ಎಷ್ಟು ಎಲೆಕ್ಷನ್ ಇದಕ್ಕೆ ಮುಳುಗೋಗಿದ್ದಾರೆ ಅಂದ್ರೆ, ಒಂದು ವಿನ್ ಆಗ್ಲಿಕ್ಕೋಸ್ಕರ ಅವರು ಏನ್ ಬೇಕಾದ್ರೂ ಮಾಡುವಂತ ಒಂದು ನಾಯಕರು ಅವರು ಬಿಜೆಪಿಯಲ್ಲಿ. ಏನ್ ಮಾಡ್ತಾರೆ ಅಂತ ನೀವು ಹೇಳ್ತಾ ಇರೋದು? ಏನು ಅಂದ್ರೆ ಅವರು ಓಪನ್ ಆಗಿ ನಮ್ಮ ಇವರು ಮೈಸೂರು MP ಪ್ರತಾಪ್ ಸಿಂಹ ಓಪನ್ ಆಗಿ ಹೇಳಿದಾರಲ್ಲ, ಅಮಿತ್ ಶಾ ಅವರು ಹೇಳಿದ್ದಾರೆ ಇಲ್ಲಿ ಜಗಳ ಆಗ್ತಾ ಇಲ್ಲ, ಗೋಲಿಬಾರ್ ಆಗ್ತಾ ಇಲ್ಲ, ಹೊಡೆಯುವಂತದ್ದು ಆಗ್ತಾ ಇಲ್ಲ, ನೀವೇನಾದ್ರು ಕಾರ್ಯಕರ್ತರು ಏನಾದ್ರು ಮಾಡಿ ಜಗಳ ಮಾಡಿ ಅಂದ್ರೆ ಅದರಲ್ಲಿ ಅವರು ಅವರ ಒಂದು ಅಸ್ತಿತ್ವವನ್ನು ಕಾಣಿಸುವಲ್ಲಿ ಪ್ರಯತ್ನ ಮಾಡ್ತಾರೆ. ಸರ್, ನೀವು ಬೇರೆ ರಾಜಕೀಯ ಪಕ್ಷದವರು ಇದನ್ನು ಮಾಡೋದಿಲ್ಲ ಅಂತ ಹೇಳ್ತೀರಾ ನೀವು? ಬೇರೆ ರಾಜಕೀಯ ಪಕ್ಷದವರು ಮಾಡುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಆದ್ರೆ ಅಮಿತ್ ಶಾ ಅವರು ಅವರ ಉದ್ದೇಶ ಅದು ಜಾಸ್ತಿ ಇದೆ. ನೀವು ಎಲ್ಲಿ ನೋಡಿದ್ರೆ ಅವರು ರಾಜಸ್ಥಾನ ಇದರಲ್ಲಿ ಗುಜರಾತ್ ಅಲ್ಲಿ ಒಂದು MP ಸೀಟಿಗೆ ಎಷ್ಟು ಒಂದು ಒದ್ದಾಡಿದ್ರೆ ಲಾಸ್ಟ್ಗೆ ಇವರು ಕರ್ನಾಟಕಕ್ಕೆ ಬಂದು ಉಳಿಸಿ ಎಲ್ಲ ಮಾಡಿದ್ರು. ಅಂದ್ರೆ ಎಲೆಕ್ಷನ್ ಮೋಟಿವೇಟೆಡ್ ಅವರು, ಅಟ್ ಎನಿ ಕಾಸ್ಟ್ ವಿನ್ ಆಗ್ಬೇಕು. ಎಲ್ಲರ ರಾಜಕೀಯ ಪಕ್ಷಗಳು ಇದನ್ನೇ ಮಾಡ್ತವೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಅಂದ್ರೆ ಎಲೆಕ್ಷನ್ ಗೆಲ್ಲಬೇಕು ಅನ್ನುವ ನಿರೀಕ್ಷೆ ಅಥವಾ ಎಲೆಕ್ಷನ್ ನಲ್ಲಿ ವಿಜಯ ಆಗ್ಬೇಕು, ಚುನಾವಣೆ ಇರುವುದು ವಿಜಯಕ್ಕೆ, ಅದಕ್ಕಾಗಿ ತಂತ್ರಗಳನ್ನ ರೂಪಿಸೋದು, ಪ್ರತಿತಂತ್ರಗಳನ್ನ ರೂಪಿಸೋದು, ಇಂಥದೆಲ್ಲ ನಡೀತಾ ಇರ್ತದೆ. ಎಲ್ಲರ ಪಕ್ಷಗಳು ಮಾಡೋದಿಲ್ವಾ ಇದನ್ನ? ಎಲ್ಲ ಪಕ್ಷಗಳು ಗೆಲ್ಲುವಲ್ಲಿ ತಮ್ಮ ಇದನ್ನು ಮಾಡ್ತಾರೆ, ಪ್ರಯತ್ನವನ್ನು ಬಿಡ್ತಾರೆ. ಅದು ಎಲ್ಲ ಇಂಡಿಪೆಂಡೆನ್ಸ್ ಗೆಲ್ಲುವಂತ ಒಂದು ಪ್ರಯತ್ನಕ್ಕೆ ಹೋಗ್ತಾನೆ. ಆದ್ರೆ ಅಮಿತ್ ಶಾ ಅವರು ತುಂಬಾ ಅಗ್ರೆಸಿವ್ ಇದ್ದಾರೆ. ಇದರಿಂದಾಗಿ ಗಲಭೆಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿವೆ. ಎಲೆಕ್ಷನ್ ನೀವು ಯೂತ್ ಗೆಲ್ಲುವ ನಾಳೆ ಸೋಲ್ಬೇಕು. ಆಗಿರ್ಬೇಕಾದ್ರೆ ನಾವು ಅಷ್ಟೊಂದು ಅದರಲ್ಲಿ ಏನಾದ್ರೂ ಪರವಾಗಿಲ್ಲ ನಾವು ಗೆಲ್ಲೇಬೇಕು ಅಂತ ಹೇಳಿದ್ರೆ ಅದು ಸರಿಯಲ್ಲ ಅಂತ ನಾವು ಹೇಳಿ. ಸರ್, ನಿಮ್ಗೆ ಏನ್ ಅನಿಸ್ತದೆ? ಈಗ ಕರಾವಳಿಗೆ ಬಂದಿದ್ರು ಅವರು, ಎಲ್ಲಿಯೂ ಕೂಡ ಉದ್ರೇಕಕಾರಿ ಭಾಷಣ ಮಾಡಿದ್ದು ಕಾಣಲಿಲ್ಲ ನಾವು, ಅಥವಾ ಎಲ್ಲಿಯೂ ಕೂಡ ಅವರು ಅಂದ್ರೆ ಗಲಭೆ ಸೃಷ್ಟಿಸುವ ಮಾತುಗಳನ್ನ ಆಡಿದ್ದು ಕಾಣಲಿಲ್ಲ. ಅಲ್ಲ, ನೀವು ಅಲ್ಲಿ ಫಸ್ಟ್ ಗೆ ಬಂದಲ್ಲಿ ಭಾಷಣ ಮಾಡಿದ್ರು, ಎಲ್ಲಿ ಸುರತ್ಕಲ್ಲ ಎಲ್ಲ ಮುಂಚೆ ಅಲ್ಲಿ ವಿದ್ಯುತ್ ನಮ್ಮ ಕಾರ್ಯಕರ್ತ ಅಂತ ಹೇಳಿದ್ರು. ಅಂದ್ರೆ ಅದೊಂದು ಒಂದು ರೀತಿ ಉದ್ರಿಕ್ತ ಅಲ್ಲ, ಯಾರಿಗೆ ಪೆಟ್ಟಾದ್ರೆ ನಮ್ಮ ಕಾರ್ಯಕರ್ತ ಅಂತ ಹೇಳುದಾ? ನೀವು ಒಂದು ಬೆಂಕಿ ಹಾಕುವಲ್ಲಿ ನೀವು ಮತ್ತೆ ತುಪ್ಪ ಸುರಿಯುದಾ? ನೀವು ಗಲಾಟೆ ಒಬ್ಬ ಪಕ್ಷ ಇದ್ದು ಬಿಜೆಪಿ ನಾಳೆ ಕಾಂಗ್ರೆಸ್ಗೆ ಸೇರ್ಬೋದು, ಪ್ರಶ್ನೆ ಬೇರೆ, ಜೀವ ಮುಖ್ಯ ಅಲ್ಲ. ಯಾರು ಸಹ ಹಾಕಿ ಅವ ಬಿಜೆಪಿ ಕಾರ್ಯಕರ್ತ, ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದ್ರು ಇಲ್ಲ ಬಿಜೆಪಿ ಕಾರ್ಯಕರ್ತ ಅಲ್ಲ, ಆದ್ರೆ ಜನ ಹಾಗೆ ಎಲ್ಲ ಹೇಳಿದ್ರು. ಅದು ತಪ್ಪಲ್ವಾ? ನೀವು ನೋಡಿ ಅವರ ಭಾಷಣ ನೋಡಿ, ಉದ್ರಿಕ್ತ ಭಾಷಣವೇ. ಅದಕ್ಕೆ ತಕ್ಕ ನಮ್ಮ MPs ಹಾಗೆ ಇಲ್ಲಿ ಯಾರು ಮಾಡಿರಾದ್ರೆ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಕೊಡ್ತೇನೆ. ಧನ್ಯವಾದ ಮಾಹಿತಿ ಕೊಟ್ಟದಕ್ಕಾಗಿ. ನೋಡಿ, ಇವತ್ತು ಬಿಜೆಪಿಯವರು ಅಧಿಕಾರ ದಾಹದಲ್ಲಿರುವಂತ ಒಂದು ಪಕ್ಷ. ಅವರಿಗೆ ಅಧಿಕಾರ ಬಿಟ್ಟು ಈಗ ನಿಲ್ಲಿಕ್ಕೆ ಆಗುವಂತದ್ದಿಲ್ಲ. ಅಧಿಕಾರ ಹಿಡಿಯುವುದಕ್ಕೋಸ್ಕರ ಅವರು ಇವತ್ತು ಯಾವ ಒಂದು ಮಟ್ಟಕ್ಕೂ ಇಳಿಲಿಕ್ಕೆ ಅವರ MP ಗಳಿಗೆ ಕರೆ ಕೊಟ್ಟಾಗಿದೆ. ಅದನ್ನೀಗ ವೀಕ್ಷಕರು ಹೇಳಿದ್ದಾರೆ. ಪ್ರತಾಪ್ ಸಿಂಹ ಇರಬಹುದು ಅಥವಾ ಅನಂತಕುಮಾರ್ ಹೆಗಡೆ ಏನು ದಲಿತ ವರ್ಗದವರನ್ನು ನಾಯಿಗಳು ಅಂತ ಹೇಳಿದವರು. ಇದು ಇವರ ಭಾಷೆ. ಇವತ್ತು ನಮ್ಗೆ ಅವರು ಉತ್ತರ ಕೊಡಬೇಕಾಗಿತ್ತು. ಈ ಭಾಷೆ ಇದು ನೀವು ಹೇಳಿಕೊಟ್ಟು ನೀವು ಅವರಿಂದ ಹೇಳಿಸ್ತಾ ಇದ್ದೀರಾ? ನಿಮ್ಮ ಮುಖವಾಣಿಯಾಗಿ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಅಲ್ವಾ? ಅಲ್ಲದಿದ್ರೆ ಅವರು ಅದನ್ನ ಹೇಳಬೇಕು. ಇಲ್ಲ, ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ, ಅದಕ್ಕೆ ನಮ್ದು ವಿರೋಧ ಇದೆ ಅಂತ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಅವರು ಏನ್ ಹೇಳಬೇಕು ಅದನ್ನು ಹೇಳಿದ್ದಾರೆ. ಪ್ರತಿಕ್ರಿಯೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಅಮಿತ್ ಶಾ ಬಂದು ಹೋದ ಬಳಿಕ. ಸೊ ಈ ವಿಷಯದಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು, ಅಂದ್ರೆ ಅಮಿತ್ ಶಾ ಮತ್ತು ಕಾಂಗ್ರೆಸ್ಸಿನ ವಿಷಯದಲ್ಲಿ ಡಿಸ್ಕಸ್. ಏನು ಹೇಳ್ತೀವಿ ಸರ್? ಮೊದಲನೇಗೆ ವೀಕ್ಷಕರು ಹೇಳಿದಾಗೆ ಸಹಜವಾಗಿ ಅಮಿತ್ ಶಾ ಬರ್ತಾರೆ ಅಂತ ಹೇಳಿದ್ರೆ ನಡುಕಗಳು ಉಂಟಾಗುತ್ತೆ. ಒಳ್ಳೆಯ ಪೊಲೀಸ್ ಆಫೀಸರ್ ಅಂದ್ರೆ ಕ್ರಿಮಿನಲ್ಗೆ ಸಹಜವಾಗಿ ನಡುಕ. ಅದೇ ರೀತಿಯಲ್ಲಿ ಅಮಿತ್ ಶಾ ಅವರು ಅವರ ಮಾತುಗಳ ಬಗ್ಗೆ, ಕಾರ್ಯಕರ್ತರನ್ನ ಅವರು ಉದ್ದೇಶಿಸಿ ಹೇಳುವಂಥ ಮಾತುಗಳ ಬಗ್ಗೆ ಅವರು ಮಾತನಾಡ್ತಾ ಬಂಟ್ವಾಳದ ಸಭೆಯಲ್ಲಿ ಅವರು ವಿದ್ವತ್ತನ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದರು.
ಅನಂತರ ಯಾವಾಗ ಅದು ಸರಿಯಲ್ಲ ಅಂತ ಗೊತ್ತಾಯಿತು, ಮುಂದಿನ ಇದರಲ್ಲಿ ಅವರು ಸರಿಪಡಿಸಿ. ತಕ್ಷಣವನ್ನು ಇದನ್ನು ಮಾಡಿದರೆ. ಯಾಕಂದರೆ ಅಶೋಕ್ ಅವರ ಸ್ನೇಹಿತನ ಮಗ ನಮ್ಮ ಕಾರ್ಯಕರ್ತ ಅನ್ನೋ ಭಾವನೆಯಿಂದ ಅವರು ಹೇಳಿದ್ದಿರ್ಬೋದು. ಯಾವಾಗ ತಪ್ಪುಗಳು ಆಗ್ತದೆ ಅದೇ ಸರಿ ಅಂತ ಹೇಳುವಂಥ ಉಳಿದಲ್ಲಿರುವಂತಹ ಒಂದು ಬಂಡತನ ಅವರಲ್ಲಿ ಇಲ್ಲ. ಅವ್ರ ತಪ್ಪ ಅದು ಸರಿ. ಅದರಿಂದ ಏನೊಂದು ಒಳ್ಳೆಯ ಚರ್ಚೆಗಳಿಗೆ ಇವತ್ತು ಗ್ರಾಸ ಆಯಿತು ಅನ್ನೋ ಮಾತುಗಳನ್ನು ಸಹ ಹೇಳಿದರು. ಮತ್ತು ಯಾವುದೇ ಸಂದರ್ಭದಲ್ಲಿ ವೀಕ್ಷಕರೊಬ್ಬರು ಹೇಳಿದ್ರು, ಪ್ರತಾಪ್ ಸಿಂಹ ಅವರು ಇರ್ಬೋದು, ನಳಿನ್ ಕುಮಾರ್ ಬಗ್ಗೆ ಹೇಳಿದರು, ಅನಂತಕುಮಾರ್ ಬಗ್ಗೆ ವಿನಯ ರಾಜ್ ಅವರು ಹೇಳಿದರು. ಪ್ರತಿಯೊಂದು ಇದನ್ನು ಗಮನಿಸಿದಾಗ ಪ್ರತಾಪ್ ಸಿಂಹ ಅವರಿಗೆ ಅವರು ಪ್ರಶ್ನೆ ಮಾಡುವಂಥದ್ದು ಇಲ್ಲಿರುವ ಭ್ರಷ್ಟಾಚಾರಗಳು, ಆಡಳಿತ ವೈಫಲ್ಯಗಳು, ಇಲ್ಲಿ ಅದರ ವಿರುದ್ಧ ಪ್ರತಿಭಟನೆಗಳು ಯಾವ ಹಂತದವಾಗಿ ಹೋಗಿರುವಂಥದ್ದು, ಆ ತೀವ್ರತೆ ಯಾವ ರೀತಿ ಇಲ್ಲಿತ್ತು. ಯಾವಾಗ ಪ್ರತಿಭಟನೆಯಲ್ಲಿ ಪ್ರಾಮಾಣಿಕತೆ ಇರ್ತದೋ ಅಲ್ಲಿ ತೀವ್ರತೆ ಕೂಡ ಇರ್ತದೆ. ಆ ಉದ್ದೇಶದಿಂದ ಹೇಳುವ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿದ್ರೆ ನಿಮಗೆ ಪಾಸಿಟಿವ್ ಅಂಶಗಳೇ ಗಮನಿಸಿ ಬರ್ತದೆ, ನೆಗೆಟಿವ್ ನೆಗೆಟಿವ್ಗಳೇ ಬರ್ತದೆ. ಉದಾಹರಣೆಗೆ ಇಲ್ಲಿ ಪುತ್ತೂರಿನ ಶಾಲೆಯಲ್ಲಿ ನಡೆದಿರುವಂಥ ಸಂವಾದ ಕಾರ್ಯಕ್ರಮ ಏನು ವ್ಯವಸ್ಥೆ ಇರ್ತದೆ ಅದೇ ರೀತಿ ಆ ಶಿಕ್ಷಣದಲ್ಲಿ ಸಹ ರಾಜಕೀಯ ತರುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿಯಲ್ಲಿ ನಳಿನ್ ಕುಮಾರ್ ಅವರ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದರು. ನಳಿನ್ ಕುಮಾರ್ ಹೇಳಿದಾಗ ಬೆಂಕಿ ಹಾಕ್ತೆ ಅಂತೇಳಿ ಆಕ್ರೋಶದಲ್ಲಿ ಹೇಳಿದರು. ಬೆಂಕಿ ಹಾಕಿದವರು ಯಾರು ಅನ್ನುವಂಥದ್ದು ಜನತೆಗೆ ಗೊತ್ತು. ಅದೇ ರೀತಿಯಲ್ಲಿ ಅನಂತಕುಮಾರ್ ಬಗ್ಗೆ ಅನಂತಕುಮಾರ್ ಯಾವ ರೀತಿಯ ಮಾತುಗಳನ್ನು ಹೇಳಿದರು. ಯಾವುದೇ ಸಂದರ್ಭದಲ್ಲಿ ನಾವು ಮಾತುಗಳನ್ನು ಹೇಳುವಾಗ ನಮಗೆ ಟೀಕೆಗಳನ್ನು ಮಾಡಿದಾಗ ಯಾವಾಗಲೂ ರಾಜಬೀದಿಯಲ್ಲಿ ಆನೆ ಗಂಭೀರವಾಗಿ ನಡಿಬೇಕಾದರೆ ಯಾವುದೇ ಪ್ರಾಣಿ ಬೊಗಳಿದ್ರೂ ಸಹ ಅದು ಅದರ ತನ್ನ ಹಾದಿಯಲ್ಲಿ ತಾನು ಸಾಕೊಂಡು ಹೋಗ್ತದೆ ಅಂತೇಳಿ ಉಳಿದವರಿಗೆ ನಾವು ಆ ಶಬ್ದಗಳನ್ನು ಉಪಯೋಗಿಸಿದ್ದೇವೆ ಅನ್ನುವಂಥದ್ದು ನಮ್ಮ ಸಂಕುಚಿತ ಭಾವನೆಯನ್ನಷ್ಟೇ ತೋರಿಸ್ತದೆ. ಅಮಿತ್ ಶಾ ಅವರು ಮೊನ್ನೆ ದಿವಸ ಸುಳ್ಯದಲ್ಲಿ ಸಭೆ ಇರ್ಬೋದು, ಬಂಟ್ವಾಳದಲ್ಲಿ ಸಭೆ ಇರ್ಬೋದು, ಅಥವಾ ಮಲ್ಪೆಯಲ್ಲಿ ನಡೆದಿರುವಂತಹ ಬಹಿರಂಗ ಸಭೆಯಲ್ಲಿ ಕೂಡ ಇರ್ಬೋದು. ತಾವು ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಮಾರ್ಗದರ್ಶನ ಮಾಡಬೇಕು, ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ನಾವು ಗೆಲ್ಲಬೇಕು, ಮತ್ತು ಕಾಂಗ್ರೆಸ್ ಇವತ್ತು ಯಾವ ರೀತಿಯಲ್ಲಿ ಆಡಳಿತ ವೈಫಲ್ಯವನ್ನು ಮಾಡ್ತಾ ಇರುವಂತಹದ್ದು. ಇವತ್ತು ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಕೂಡ ITBT ನಗರ ಇವತ್ತು ಕ್ರೈಮ್ ಸಿಟಿ ಆಗಿ ಆಗ್ತಾ ಇರುವಂಥರ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಇಲ್ಲಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಇವತ್ತು 19 ಇವರು ಸಿದ್ದರಾಮಯ್ಯನವರಿಗೆ ಉತ್ತರವಾಗಿ ಅವರು ಹೇಳಿದ್ರು 19ಕ್ಕೂ ಹೆಚ್ಚಿನ ಭ್ರಷ್ಟಾಚಾರಗಳು ಪುರಾವೆ ನನ್ನಲ್ಲಿದೆ. ಅದರ ಬಗ್ಗೆ ಯಾವ ರೀತಿಯಲ್ಲಿ ತನಿಖೆಗಳು ಇವತ್ತು ಆಗ್ತಾ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ನಡೆದಿರುವಂತಹ ಪ್ರತಿದಿನವೂ ಹೇಳಿದಾಗೆ ಅಲ್ಲಿ ನಡೆಯುವಂತಹ ಕ್ರೈಮ್ ಚಟುವಟಿಕೆಗಳಿರ್ಬೋದು, ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿರುವಂಥದ್ದು ಇರ್ಬೋದು, ಅಥವಾ ಭಾರತೀಯ ಜನತಾ ಪಾರ್ಟಿಯ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ನಿರಂತರ ಆಗ್ತಾ ಇರುವಂತಹ ಹಲ್ಲೆಗಳು ಇರಬಹುದು. ಇದಕ್ಕೆ ಸರಿಯಾದ ಉತ್ತರವನ್ನು ಮತ್ತು ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಅಮಿತ್ ಶಾ ಅವರು ತನ್ನ ಬಳಿ 19 ಇದು ಪ್ರಕರಣಗಳ ಇದು ಸಾಕ್ಷಿ ಇದೆ ಅಂತ ಹೇಳಿದ್ರು. ಇದಕ್ಕಿಂತ ಮೊದಲು ಯಡಿಯೂರಪ್ಪ ಕೂಡ ಹೇಳಿದ್ರು, ನನ್ನ ಹತ್ರ ಪ್ರತಿ ದಿನಕ್ಕೊಂದರಂತೆ ನಾನು ಅಥವಾ ಹೇಳ್ತಾ ಹೋಗ್ತೇನೆ ಕೊಡ್ತಾ ಹೋಗ್ತೇನೆ ಅಂತ. ಅದು ಹೇಳಿ ಈಗ 3 ತಿಂಗಳಾಯ್ತು ಅಥವಾ 4 ತಿಂಗಳಾಯ್ತು, ಇನ್ನುವರೆಗೂ ಒಂದು ವಿಷಯವನ್ನು ಅವರಿಗೆ ಹೊರಗೆ ತರಗಿರಕ್ಕಾಗಿಲ್ಲ. ಅಂತದ್ದೇ ಒಂದು ಪ್ರಸ್ತಾಪ ಇದು ಆಗಿರಬಹುದು ಅಂತ. ಅಂದ್ರೆ ಅವರು ಪ್ರತಿಯೊಂದು ವಿಚಾರಗಳನ್ನು ಹೇಳಿದ್ರು. ಸಿದ್ದರಾಮಯ್ಯನವರ ವಾಚಿಂದ ಮೊದಲುಗೊಂಡು ಅಲ್ಲಿ ನಂತರ ಪ್ರತಿಯೊಂದು ವಿಷಯದ ಬಗ್ಗೆ ಯಾವುದೇ ವಿಷಯವನ್ನು ಇವತ್ತು ರಾಮಲಿಂಗಾರೆಡ್ಡಿ ಅವರ ಮೇಲೆ ಆಗ್ತಾ ಇರುವಂತಹ ಆರೋಪಗಳಿರ್ಬೋದು, ಈ ರೀತಿ ಪ್ರತಿಯೊಂದು ಆರೋಪಗಳು ಬಂದಾಗ ಯಾವ ರೀತಿಯಲ್ಲಿ ಸ್ಪಂದನೆ ಇವತ್ತು ರಾಜ್ಯ ಸರ್ಕಾರದ ಇತ್ತು ಅನ್ನುವಂಥದ್ದು ರಾಜ್ಯದ ಜನತೆ ಗಮನಿಸಿದ್ದಾರೆ. ಆದ್ರಿಂದ ಪ್ರತಿಯೊಂದು ಭ್ರಷ್ಟಾಚಾರದ ಆರೋಪದ ಸಂದರ್ಭದಲ್ಲಿ ಸರಿಯಾದ ಸೂಕ್ತವಾದ ತನಿಖೆಗಳು ಇಲ್ಲದಿರುವ ಸಂದರ್ಭದಲ್ಲಿ ಇದು ಆರೋಪ ಮಾಡಿ ಉಪಯೋಗ ಇಲ್ಲ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಆಡಳಿತ ಯಂತ್ರ ರೂಪಿಸಬೇಕಂತ ಅವಶ್ಯಕತೆ ಇದೆ. ಬಹಳ ಒಂದು ಉತ್ತಮ ಮಾತನ್ನ ಅವರು ಕೋಟ್ ಮಾಡಿದ್ರು. ಒಳ್ಳೆಯ ಒಬ್ಬ ಪೊಲೀಸ್ ಅಧಿಕಾರಿ ಬಂದಂತಹ ಸಂದರ್ಭದಲ್ಲಿ ಕ್ರಿಮಿನಲ್ಗಳು ಎದರ್ತಾರೆ, ಅದೇ ರೀತಿಯಲ್ಲಿ ಒಬ್ಬ ಕ್ರಿಮಿನಲ್ ಬಂದಾಗ ಜನಸಾಮಾನ್ಯ ಎದರ್ತಾನೆ. ಅದನ್ನು ಕೂಡ ಅವ್ರು ಹೇಳ್ಬೇಕಾಗಿತ್ತು, ಅವ್ರು ಹೇಳಿಲ್ಲ. ಒಂದು ನಿಮಿಷ, ಅದು ಯಾರು ಅಂತ ಈ ದೇಶದ ಜನತೆಗೆ ಗೊತ್ತಿದೆ. ಅದಕ್ಕೆ ನಾನು ಬರ್ತೇನೆ ನೋಡಿ. ಇವತ್ತು ಇಲ್ಲಿ ಚುನಾವಣೆ ನಡೆಯುವಂತದ್ದು ಅಭಿವೃದ್ಧಿ ಮತ್ತು ಅಪಪ್ರಚಾರದ ಮಧ್ಯೆ. ಇವತ್ತು ಏನು ಈ ಅಮಿತ್ ಶಾ ಬಂದು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನ್ನ ಹೇಳಿದ್ರು, ನನ್ನ ಹತ್ರ ದಾಖಲೆ ಇದೆ ಅಂತ. ಒಬ್ಬನ ಕೈಯಲ್ಲಿ ದಾಖಲೆ ಇದ್ದಿದ್ರೆ ಧೈರ್ಯವಾಗಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಬೇಕಾಗಿತ್ತು. ಯಾತಕ್ಕಾಗಿ ಗಂಟು ಕಟ್ಟಿ ಅವರಿಗೆ ಇಡಬೇಕಾಗ್ತದೆ? ಯಾವ ಒಂದು ವಿಚಾರಕ್ಕಾಗಿ ಅವರು ಇವತ್ತು ಅದನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತದ್ದು ಅವರು ಅದನ್ನು ಕೂಡ ಹೇಳಬೇಕಾಗಿತ್ತು. ಅವರದೇ ಇದೇ ಅಮಿತ್ ಶಾನ ಮಗ ಜಿತೇಂದ್ರ ಶಾ, ಜೈ ಶಾ ಮತ್ತು ಇದೇ ಅಮಿತ್ ಶಾನ ಮಡದಿ ಧರ್ಮಪತ್ನಿ ಸೋನಲ್ ಶಾ 2004ರಲ್ಲಿ ಕೇವಲ 50,000 ಹುಟ್ಟು ಹಾಕಿದ ಒಂದು ಕಂಪನಿ ಟೆಂಪಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವಂತದ್ದು 2014-15 ತನಕ ಲಾಸ್ ಅಲ್ಲಿ ನಡೆದಂತ ಕಂಪನಿ, ಲಾಭ ಇಲ್ಲದಂತ ಕಂಪನಿ
ಒಂದೇ ವರ್ಷದಲ್ಲಿ 15-16ನೇ ಇಸವಿಯಲ್ಲಿ ಅದು 80.5 ಕೋಟಿ ರೂಪಾಯಿಯನ್ನ ಅದು ಲಾಭ ಮಾಡಿತ್ತು ಅಂತ ಹೇಳುವಾಗ, ಒಂದು ನಿಮಿಷ ನಾನು ಬರ್ತೇನೆ, ಎಲ್ಲದಕ್ಕೂ ಬರ್ತೇನೆ. ಯಾಕೆ ಇವರು ಮಾತಾಡ್ಲಿಲ್ಲ ಅದರ ಬಗ್ಗೆ? ಅದರಲ್ಲಿ ಫೆರಾ ಉಲ್ಲಂಘನೆ ಆಗಿದೆ. ಯಾಕೆ ಅವರು ಮಾತಾಡ್ಲಿಲ್ಲ ಆ ಭ್ರಷ್ಟಾಚಾರದ ಬಗ್ಗೆ? ನೀರವ್ ಮೋದಿ ಇವತ್ತು ಯಾಕೆ ಫೈನಾನ್ಸ್ ಮಿನಿಸ್ಟರ್ ಏನು ಅರುಣ್ ಜೇಟ್ಲಿ ಅದರ ಬಗ್ಗೆ ಬಂದು ಪತ್ರಿಕಾಗೋಷ್ಠಿ ಮಾತಾಡ್ತಾ ಇಲ್ಲ? ಅದರ ಬದಲಿಗೆ ನಿರ್ಮಲಾ ಸೀತಾರಾಮನ್ ಬರುದು, ಜಾವೇಡ್ಕರ್ ಬರುದು, ಲಾ ಮಿನಿಸ್ಟರ್ ಬರುದು. ಯಾಕೆ ಫೈನಾನ್ಸ್ ಮಿನಿಸ್ಟರ್ ಬರ್ತಾ ಇಲ್ಲ? ಅವರ ಇಲಾಖೆಗೆ ಸಂಬಂಧಪಟ್ಟದ್ದು 14,400 ಕೋಟಿ ರೂಪಾಯಿಯನ್ನು ಇವತ್ತು ಅವರು ಇಲ್ಲಿ ಮೋಸ ಮಾಡಿಕೊಂಡು ವಂಚನೆ ಮಾಡಿ ಇದೇ ಪ್ರಧಾನಮಂತ್ರಿ ಮೋದಿ ಅವರ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ ದಾವೋಸಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಭ್ರಷ್ಟಾಚಾರದ ಕಳ್ಳ ಇದೇ ಮೋದಿ ಅವರ ಬಗಲಲ್ಲಿದ್ದಾನೆ. ಇದೇ ಮೋದಿ ಅವರು ಏನ್ ಹೇಳಿದ್ರು? ನನ್ನನ್ನು ದೆಹಲಿಗೆ ನೀವು ನನ್ನನ್ನು ನಿಮ್ಮ ತಿಜೋರಿಯ ಕಾವಲುಗಾರನಾಗಿ ಕಳಿಸಿ, ಆ ತಿಜೋರಿಯ ಮೇಲೆ ಪಂಜಾಬ್ ಪಡ್ನೆ ನೈದುಂಗ ಅಂತ ಹೇಳಿದ್ರು. ಇವತ್ತು ಇದೇ ತಿಜೋರಿ ಅವರ ಕೈಯಲ್ಲಿ ಇದೇ ನಮ್ಮ ರಾಷ್ಟ್ರದ ಜನ ಕೊಟ್ಟಾಗ ಅಪನಗದೀಕರಣ ಮಾಡುವುದರ ಮೂಲಕ ನಿಮ್ಮ ಕೈಯಲ್ಲಿದ್ದ 100 ರೂಪಾಯಿಯಿಂದ ಹಿಡಿದು ಎಲ್ಲ ಹಣವನ್ನ ಬ್ಯಾಂಕಿಗೆ ಹಾಕಿಸಿ ಇವತ್ತು ಈ ಕಳ್ಳಕಾಕರಿಗೆ ನೀರವ್ ಮೋದಿ ಇರಬಹುದು, ಲಲಿತ್ ಮೋದಿ ಇರಬಹುದು, ಮಲ್ಯ ಇರಬಹುದು, ಅಥವಾ ಇವರು ಅಂಬಾನಿ ಅದಾನಿ ಇಂಥವರನ್ನ ಕೂರಿಸಿ ಇವತ್ತು ದೇಶವನ್ನ ಲೂಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇವರಿಗೆ ಕಣ್ಣು ಕಾಣುವುದಿಲ್ಲ. ಇವರ ಹಗರಣದ ಯಾಕೆ ಮಾತಾಡುವುದಿಲ್ಲ? ಇದೇ ಅಮಿತ್ ಶಾ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕ ಹಕ್ಕಿಲ್ಲ. ಅವರ ಕುಟುಂಬದಲ್ಲಿ ಅವರ ಮಗ, ಅವರ ನೋಡಿ, ಮತ್ತೆ ಇವರು ಹೇಳಿದ್ರು ಕ್ರಿಮಿನಲ್ ಚಟುವಟಿಕೆ ನಡೀತಾ ಇದೆ ಬೆಂಗಳೂರಲ್ಲಿ ಅಂತ. NCRB ಅಂತ ಹೇಳುವಂತ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಹೇಳಿ. ಇದು ಕೇಂದ್ರ ಸರ್ಕಾರದ ಇದು ಗೃಹ ಇಲಾಖೆಯ ಕೈಯಲ್ಲಿ ಅಡಿಯಲ್ಲಿ ಬರುವಂತದ್ದು. ರಾಜನಾಥ್ ಸಿಂಗ್ ಅವರು ಗೃಹ ಇಲಾಖೆಯಲ್ಲಿ ಇದ್ದಾರೆ. ಅದು ತೋರಿಸ್ತದೆ ಟಾಪ್ ಏನು ಸ್ಟೇಟ್ ಇದೆ ಕ್ರೈಮ್ ಅಲ್ಲಿ, ಅದರಲ್ಲಿ ಕರ್ನಾಟಕ ರಾಜ್ಯ ಇಲ್ಲ. UP ಇದೆ, ಉತ್ತರ ಪ್ರದೇಶ ಇವರ ಆಡಳಿತ ಇದೆ, ಮಧ್ಯಪ್ರದೇಶ ಇವರ ಆಡಳಿತ ಇದೆ, ರಾಜಸ್ಥಾನ ಇವರ ಆಡಳಿತ ಇದೆ, ಬಿಹಾರ ಇವರ ಕೋಲಿಷನ್ ಗವರ್ಮೆಂಟ್ ಇದೆ. ಇಲ್ಲಿ ಇವತ್ತು ಇದು ಈ 10 ಟಾಪ್ 10 ಸ್ಟೇಟ್ಗಳಲ್ಲಿ ಬರ್ತಾ ಇದೆ. ಇವರು ಬಂದು ಇಲ್ಲಿ ಬಂದು ಕ್ರಿಮಿನಲ್ ನಡೀತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ. ಇವತ್ತು ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಕ್ರೈಮ್ ರೇಟ್ಗಳು ಇವತ್ತು ಜಾಸ್ತಿ ಆಗ್ತಾ ಇರುವಂತದ್ದು. ಒಂದು ಮಾತುಗಳನ್ನು ಹೇಳಿದ್ರು, ನೀರವ್ ಮೋದಿ ಬಗ್ಗೆ ಹೇಳಿದ್ರು, ವಿಜಯ್ ಮಲ್ಯ ಬಗ್ಗೆ ಹೇಳಿದ್ರು, ಪಾರೆಕ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ಮೆಹ್ತಾ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. 2014ರವರೆಗೆ ಈ ದೇಶದಲ್ಲಿ ಯಾರು ಚೌಕಿದಾರರು ಕೂಡ ಅವರ ಹಗರಣದಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರಿಂದ ನೆಮ್ಮದಿಯ ಜೀವನಗಳನ್ನು ಅವರು ಮಾಡ್ತಾ ಇದ್ರು. ಯಾವಾಗ 2014ರಲ್ಲಿ ಸನ್ಮಾನ್ಯ ಮೋದಿ ಅವರು ಈ ದೇಶದ ಚುಕ್ಕಾಣಿ ಅಂತ ಹೇಳಿದ್ರು, ಲಲಿತ್ ಮೋದಿ ಅವರು ಪಲಾಯನ ಮಾಡಿದ್ರು. ಇಲ್ಲಿ ನನಗೆ ಇನ್ನು ಮುಂದಿನ ದಿನಗಳಲ್ಲಿ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪಲಾಯನ ಮಾಡಿದ್ರು. ಲಲಿತ್ ಮೋದಿ ಪಲಾಯನ ಮಾಡಿದ್ರು. ಇವತ್ತು ಒಂದ್ ನಿಮಿಷ, ಯಾರು ರೆಡ್ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮತ್ತೆ ಉಲ್ಲೇಖವನ್ನು ಮಾಡುವ. ಈಗ ನಾನು ಹೇಳ್ತಾ ಇರೋದು ಇವತ್ತು ನೀರವ್ ಮೋದಿ ಅವರು ಇವತ್ತು ಪಲಾಯನ ಮಾಡಿದ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಭಾರತದಲ್ಲಿ ನೆಮ್ಮದಿಯ ಜೀವನವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಚೌಕಿದಾರರು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ತಾ ಇದ್ದಾರೆ. ತನಗೆ ಇನ್ನು ದಿನಗಳು ಇಲ್ಲ ಅನ್ನುವಂತ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ಸಿಗರು ಯಾಕೆ ಇವತ್ತು ನೆಮ್ಮದಿಯನ್ನು ಕೆಡ್ತಿದ್ದಾರೆ? ಯಾಕಂತ ಹೇಳಿದ್ರೆ ಒಂದಿಗಿರುವ ಅಪರಾಧಿಗಳು ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು. ಇವತ್ತು ಅಮಿತ್ ಶಹಾನವರು ಅವರ ಮಗ ದೇಶ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವರ ಆರ್ಥಿಕ ಇದರ ಬಗ್ಗೆ ಇವತ್ತು ಉಲ್ಲೇಖವನ್ನು ಮಾಡ್ತಾ ಇರೋದ್ರ ಬ್ಯಾಲೆನ್ಸ್ ಶೀಟ್ ಆಧಾರದಲ್ಲಿ. ಇವತ್ತು ಬ್ಯಾಲೆನ್ಸ್ ಶೀಟ್ ನಲ್ಲಿ ಅವರ ಏನು ಪ್ರಾಫಿಟ್ಗಳು ಜಾಸ್ತಿ ಆಗಿದೆ, ಅದಕ್ಕೆ ಬೇಕಾದಂತಹ ಎಲ್ಲವನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅದಕ್ಕೆ ಬೇಕಾದ ತೆರಿಗೆಯನ್ನು ಕಟ್ಟಿದ್ದಾರೆ. ಆದಾಗ್ಯೂ ಸಹ ನಾನು ಒಂದು ಉಲ್ಲೇಖವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಜಯಶಃ ಅವರು ಏನಾದ್ರೂ ತಪ್ಪುಗಳನ್ನು ಮಾಡಿದ್ರೆ ಅವರೇ ಹೊಣೆಗಾಲಾಗ್ತಾ ಹೊರತು ಅದೇ ರೀತಿಯಲ್ಲಿ ಯಾವುದೇ ಒಬ್ಬ ಜನಪ್ರತಿನಿಧಿಯ ಅಣ್ಣನೋ ಒಬ್ಬ ಕ್ರಿಮಿನಲ್ ಆಗಿದ್ರೆ ಆ ಜನಪ್ರತಿನಿಧಿ ಹೊಣೆಗಾರ ಆಗೋದಿಲ್ಲ. ತಪ್ಪುಗಳನ್ನು ಸಮರ್ಥನೆ ಮಾಡಿದಾಗ ಮಾತ್ರ. ಬಗ್ಗೆ ಏನಾದ್ರೂ ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೇ ತನ್ನ ಸಹೋದರ ಕ್ರಿಮಿನಲ್ ಆಗಿದ್ರೆ, ಅವರು ವಂಚನೆಗಳನ್ನು ಮಾಡಿದ್ರೆ, ಈ ಕಾನೂನಿಗೆ ಅನ್ಯಾಯಗಳನ್ನು ಮಾಡಿದ್ರೆ ಅದಕ್ಕೆ ಜನಪ್ರತಿನಿಧಿ ಹೊಣೆ ಆಗುದಿಲ್ಲ ಹೊರತು ಅದು ಅಪರಾಧಿಯೇ ಹೊಣೆ ಆಗ್ತಾರೆ. ನಾನು ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗೆ ಅವನ ತಮ್ಮನ
ಆ ಅಪರಾಧಗಳನ್ನು ನೋಡಿ, ಸಮೀಕರಣ ನೀವು ಮಾಡಲಿಕ್ಕೆ ಪರ್ಸನಲಿಗೆ ಇಷ್ಟಪಡೋದಿಲ್ಲ. ಹೋಗ್ಬೇಡ್ರಿ. ನಾನು ಅದೇ ರೀತಿ ಹೇಳ್ತಾ ನಿಮ್ಗೆ ಇರೋದು. ಯೋಗ್ಯತೆ ಇದೆ, ಜಯೇಶ್ ನೀವು ರಾಜಕೀಯವಾಗಿ ರಾಜಕೀಯವಾಗಿ ಅದಕ್ಕೆ ಮಾತಾಡ್ತೀವಿ. ಹೇಳೋದನ್ನು ನೀವು ಉತ್ತರಗಳನ್ನು ನೀವು ಕೊಡಲಿಲ್ಲ. ನಾವು ಅದಕ್ಕೆ ರಾಷ್ಟ್ರಪತಿ ಆಗೋದಲ್ಲ. ಆದ್ರೆ ನೀವು ಜಯೇಶ್ ಡಿಬೇಟ್ ಮಾಡಿ. ಜಯೇಶ್ ಅವರ ಏನು ರಾಷ್ಟ್ರಪತಿ ಇದೆ, ನಾವು ಗ್ಯಾರಂಟಿ ಬೇಡ, ನಾವು ಇರುವಂತಹ ನೀವು ಆ ಗ್ಯಾರಂಟಿಯಲ್ಲಿ ಇರುವಂತಹ ಏನು ಲಾಭಕ್ಕೆ ನಾವು ಅವರು ತೆರಿಗೆಯನ್ನು ಕಟ್ಟಲ್ವಾ? ಅಲ್ಲ. ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿ ಅವರು ತೆರಿಗೆಯನ್ನು ಕಟ್ಟಲೇ ಕಟ್ಟಲೇ ಇದ್ರೆ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿ ಹೊರತು ಒಬ್ಬ ಯಾಕಂದ್ರೆ ಇವರಲ್ಲಿ ಇದ್ದದ್ದು ಇವತ್ತು ಕಾಂಗ್ರೆಸ್ಸಿನಲ್ಲಿ ಪ್ರತಿಯೊಬ್ಬರು ಹಣ ಮಾಡ್ತಾರೆ, ತೆರಿಗೆಯನ್ನು ವಂಚನೆ ಮಾಡಿ ಹಣ ಕೊಡ್ತಾರೆ ಅನ್ನುವಂಥದ್ದು ಇವರ ತಲೆಯಲ್ಲಿತ್ತು. ಇವತ್ತು ಜನಸಾಮಾನ್ಯರು ಕೂಡ ವ್ಯವಹಾರಗಳನ್ನು ಮಾಡಿ ಲಾಭಗಳನ್ನು ಸಹಜವಾಗಿ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತವೆ. ರಾಜ್ಯಗಳಲ್ಲಿ ಕರಾವಳಿ ಅಮಿತ್ ಶಾ ಯಾವುದೇ ರೀತಿಯ ನಮಗೆ ಕರಾವಳಿ ಮಾನಸಿಕ ಅಮಿತ್ ಶಾ ಒಳ್ಳೆ ರೀತಿಯಲ್ಲಿ ಡಿಬೇಟ್ ಹೋಗ್ತದೆ. ಅಲ್ಲಿ ಖಂಡಿತವಾಗಿ ನಾವು ಇವತ್ತು ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ಯಾವುದೇ ಸಂದರ್ಭದಲ್ಲಿ ಕೂಡ ಅಮಿತ್ ಶಾ ಬಂದದಕ್ಕೆ ಕರಾವಳಿಯಲ್ಲಿ ಏನಾಯ್ತು ಆ ವಿಷಯದ ಬಗ್ಗೆ ಮಾತಾಡೋದು. ಹೌದು, ಅದನ್ನು ಹೇಳಿದ್ದು ನಾನು ಅವರ ಉತ್ತರಗಳಿಗೆ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಕೊಡ್ತಾ ಇದ್ದೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳು ಇರ್ತದೆ. ಇವತ್ತು ಕ್ರಿಯೆಯೇ ತಪ್ಪಾಗಿರುವುದರಿಂದ ಇವತ್ತು ಪ್ರತಿಕ್ರಿಯೆ ನಿಮಗೆ ತಪ್ಪಾಗಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಅಮಿತ್ ಶಾ ಅವರು ಇಲ್ಲಿ ಬರಬೇಕಾದ್ರೆ ಪ್ರತಿಯೊಂದು ಸಂದರ್ಭಗಳಲ್ಲಿ ಯೋಚನೆ ಮಾಡಿದ್ರೆ ಹೊರತು ಇವತ್ತು ಕಾಂಗ್ರೆಸ್ನ ಒಳಜಗಳಲ್ಲಿ ಅವರು ಕೈಯನ್ನು ಹಾಕಲಿಲ್ಲ, ಬೇರೆ ಯಾವುದೇ ಉಲ್ಲೇಖಗಳನ್ನು ಮಾಡಲಿಲ್ಲ. ಆದ್ರೆ ಇವತ್ತು ನಡುಕುಗಳು ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ನ ಸಚಿವರು ಯುಟಿ ಖಾದರ್ ಅವರು ಹೇಳಿದ್ರು ಅಮಿತ್ ಶಾ ಬಂದ್ರೆ ಗಲಭೆಗಳಾಗುತ್ತೆ, ಕೋಮು ಸಂಘರ್ಷಗಳು ಆಗ್ತದೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಅದೇ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಅಮಿತ್ ಶಾ ಅವರು ಏನು ಮಾತನಾಡಬೇಕಂದ್ರೆ ಫರ್ಮಾನ್ ಹೊರಡಿಸುವಂತದ್ದು ದಿನೇಶ್ ಗುಂಡೂರಾವ್. ನಿಮ್ಮಲ್ಲಿ ಆಡಳಿತ ವ್ಯವಸ್ಥೆ ಸರಿಯಾಗಿದ್ರೆ ಅವರು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗಿ ಅವರ ಮೇಲೆ ಕಾನೂನು ನಿಮ್ಮಲ್ಲಿ ಆಡಳಿತ ವೈಫಲ್ಯ ಇದೆ ಅಂತ ನಾವು ಅದಕ್ಕೆ ಜವಾಬ್ದಾರರಲ್ಲ. ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಹೇಳ್ತಾ ಇರುವಂತದ್ದು ಇವತ್ತು ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ. ಇವತ್ತು MLA ಅವರು ಅವರ ರೌಡಿ ಪುತ್ರನಿಂದ ಮೊದಲುಗೊಂಡು ಇವತ್ತು ರಾಜ್ಯದ ಜನತೆಯ ನೆಮ್ಮದಿಯನ್ನು ಕದರಿದ್ದಾರೆ. ಅವರನ್ನು ಅರೆಸ್ಟ್ ಮಾಡುವ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಇಲ್ಲ. ನಾನು ಅದನ್ನು ಹೇಳ್ತಾ ಇರುವಂತದ್ದು ಇವತ್ತು ಮಾನಸಿಕ ನೆಮ್ಮದಿ ಯಾವ ರೀತಿ ಜನರದ್ದು ಕೆಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಇದ್ರೆ ಯಾವುದೇ ನೆಮ್ಮದಿಯ ಜೀವನಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ಯಾರು ಮಾತಾಡ್ತಾ ಇರೋದು ಸರ್? ಹಲೋ ಹೇಳಿ ಸರ್. ನೀವು ಡಿಬೇಟ್ ಮಾಡುವ ಉದ್ದೇಶ ಏನು? ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕಂತ. ಹೌದು, ನೀವು ಇನ್ನೊಬ್ರು ಒಬ್ಬೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ರೆ ಖಂಡಿತವಾಗಿ ಮಿಡ್ಲಲ್ಲಿ ಅರ್ಥ ಮಾಡ್ಕೊಳ್ಳೋದೇನದು, ತಿಳ್ಕೊಳ್ಳೋದೇನು ನಾವು ಅದೇ ಹೆಕ್ಕೊಂಡದ್ದು ಏನಂತದ್ದೇನು. ಆದ್ರಿಂದ ಒಬ್ಬರು ಮಾತಾಡಲಿಕ್ಕೆ ಬಿಡಿ, ನೀವು ಎಷ್ಟಿದ್ರಿಂದ ಅವ್ರ ದೂಷಣೆ ಮಾಡಿ ಅವರನ್ನು ಬಿಟ್ಟು ಮಾತಾಡಿ ಬಿಡಿ, ಮತ್ತೆ ಎಷ್ಟು ದೂಷಣೆ ಮಾಡಿ ಅವ್ರನ್ನ ಕೇಳ್ತೇವೆ. ಇಲ್ಲದಿದ್ರೆ ಕೇಳಬೇಕಾದ ಅವಶ್ಯಕತೆ ಅಲ್ಲ, ನಾಟ್ ನೆಸೆಸರಿ. ಓಕೆ ನೋಡಿ ಲೋಹಾನಿ ಅವರೇ, ನಾನೊಂದು ವಿಚಾರವನ್ನ ಮಾತಾಡ್ತೇನೆ. ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡ ರೀತಿಯಲ್ಲಿ ಈ ರೀತಿ ಏಕಾಏಕಿ ಈಗ ಮಾತಾಡಿಕೊಂಡು ಹೋಗುವಂತದ್ದು ನಾನು ಇಂಥ ಡಿಬೇಟಿಗೆ ನಾನು ನಿಲ್ಲುವುದಿಲ್ಲ. ನಾನು ಸ್ಪಷ್ಟವಾಗಿ ನಾನು ಹೇಳ್ತೇನೆ, ನಾನು ರಾಜಕೀಯವಾಗಿ ನಾನು ಮಾತಾಡ್ತಾ ಇದ್ದೇನೆ. ರಾಜಕೀಯವಾಗಿ ಇವರು ಮಾತಾಡುವುದಿದ್ರೆ, ಪ್ರಭುಗಳು ಮಾತಾಡುವುದಿದ್ರೆ ಮಾತಾಡ್ಲಿ. ಕುಟುಂಬದ ವಿಚಾರಗಳು ಎಲ್ಲೆಲ್ಲೋ ಅವರು ಕೊಂಡೋಗಿ ಅಂತ ವಿಚಾರವನ್ನು ಮಾಡುದು ಬೇಡ. ಇಲ್ಲಿ ನಾವು ಬಂದಿರುವಂತದ್ದು ರಾಜಕೀಯ ವಿಮರ್ಶೆ ಮಾಡಲಿಕ್ಕೆ, ರಾಜಕೀಯವಾಗಿ ಕುಟುಂಬದ ವಿಚಾರ ಅಂತ ಭ್ರಷ್ಟಾಚಾರವನ್ನು ಮಾತಾಡುವಂತ ಒಬ್ಬ ವ್ಯಕ್ತಿ, ಅವನ ವಿಚಾರವನ್ನು ಕೂಡ ಅವನ ಕುಟುಂಬದಲ್ಲಿ ಅವನ ಧರ್ಮಪತ್ನಿ, ಇದು ನಮ್ಮ ರಾಷ್ಟ್ರೀಯ ವಾಹಿನಿಗಳಲ್ಲಿ ಬಂದಿರುವಂತದ್ದು. ಇದು ಇಲ್ಲಿ ಮಾತಾಡಬಾರ್ದು ಅಂತ ಇವರು ಹೇಳುವುದಾದ್ರೆ ಇದರ ಅರ್ಥ ಏನು? ಇವರು ಯಾರ ಕುಟುಂಬಕ್ಕೆ ಕೈ ಹಾಕ್ತಾ ಇದ್ದಾರೆ? ಇವರು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಬಂದಿದ್ದಾರಾ? ಇವರ ಮಾನಸಿಕ ಸ್ಥಿತಿಯನ್ನು ಇವರು ಕಳ್ಕೊಂಡಿದ್ದಾರೆ ನನ್ನ ಪ್ರಕಾರ. ಇವರ ಮಾನಸಿಕ ಸ್ಥಿತಿಯನ್ನು ಅವರ ಜೊತೆಗೆ ನಮ್ಗೆ ಡಿಬೇಟ್ ಮಾಡ್ಲಿಕ್ಕೆ ಆಗುವಂತದ್ದಲ್ಲ. ರಾಜಕೀಯವನ್ನ ರಾಜಕೀಯವಾಗಿ ಮಾತಾಡಿ. ಯಾವತ್ತೂ ಕೂಡ ನಾನು ಆನ್ಸರ್ ಕೊಡ್ತೇನೆ.
ದಾಖಲೆ ಸಹಿತ ನಾನು ಆನ್ಸರ್ ಕೊಡ್ತೇನೆ. ಓಕೆ, ಇವರಾಗೆ ಸುಳ್ಳು ಹೇಳುವಂತ ಜಾಯಮಾನ ನಮಗಿಲ್ಲ. ದಾಖಲೆಯನ್ನು ಕೊಟ್ಟು ಬಿಡಿ ಅಣ್ಣ, ಒಂದು ನಿಮಿಷ. ನಿಮ್ಮಲ್ಲಿ ನಾನು ಯಾವ 19 ಭ್ರಷ್ಟಾಚಾರದ್ದು ದಾಖಲೆ ಬಿಡುಗಡೆ ಮಾಡಿ ನೀವು ನಿಮ್ಮ ರಾಜ್ಯ ನಿಮ್ಮ ದೇಶದ ಅಧ್ಯಕ್ಷರಿಗೆ ಹೇಳಿ. ಗೊತ್ತಾಗುದಿಲ್ಲ. ಈ 19 ದಾಖಲೆ ಇದೆ, ಎಲ್ಲಿದೆ 19 ದಾಖಲೆ ಬಿಡುಗಡೆ ಮಾಡಿ ನೀವು. ಅಲ್ಲ, ಒಂದು ನಿಮಿಷ. ಹೀಗೆ ಸುಳ್ಳು ಹೇಳುವಂತ ಬಿಜೆಪಿ ಹೀಗೆ ಒಂದು ನಿಮಿಷ. ಯಡಿಯೂರಪ್ಪ ಹೇಳಿದ್ರು ನಾನು ದಿನಕ್ಕೊಂದು ಅಂತ ಹೇಳಿದ್ರು, ಹೌದು, ಖಂಡಿತ. ಇವರು ಅದರ 19 ಬಗ್ಗೆ ಅಂತ ಹೇಳಿದ್ರು. ಅದರ ಬಗ್ಗೆ ನಾನು ಉತ್ತರ ಕೊಡ್ತಾ ಇರ್ಬೇಕಾದ್ರೆ ಇವರು ಮಧ್ಯಗಳಲ್ಲಿ ಮಾತು ಏನು ಕುಟುಂಬದ ವಿಚಾರಕ್ಕೆ ನೀವು ಕೈ ಹಾಕಬೇಡಿ ಪ್ರಭುಗಳೇ. ಯಾರ ಕುಟುಂಬ ಅಂತ ಹೇಳ್ಬೇಕು ಅವರು. ಕುಟುಂಬದ ವಿಚಾರಕ್ಕೆ ಯಾರ ಇವರು ಕುಟುಂಬದ ಬಗ್ಗೆ ಕೈ ನಾನು ಹಾಕಿಕೊಂಡು ಮಾತಾಡಿದೆ? ಏನೇನೋ ಇವರು ಕುಟುಂಬದ ಮಾತಾಡುವಂತದ್ದು ಬಗ್ಗೆ ಎಲ್ಲಾ ನಾನು ಟಿವಿ ಮಾತಾಡ್ಲಿಕ್ಕೆ ಮಾಧ್ಯಮಗಳಲ್ಲಿ ಹೋದ್ರೂ ಕೂಡ ಇವರು ಇದೇ ರೀತಿ ಗಲಾಟೆ ಮಾಡುವಂತದ್ದು ಮತ್ತೆ ಅರ್ಧದಲ್ಲಿ ನಿಲ್ಲಿಸುವಂತದ್ದು ಯಾವಾಗ್ಲೂ ಕೂಡ ಇದು ಸಲ್ಲ. ಯಾವ ಇದು ಕುಟುಂಬದ ಬಗ್ಗೆ ನಾನು ನಾನು ಮಾತಾಡಿದೆ ಹೇಳಿ. ಬಿಜೆಪಿ ಪಕ್ಷದ ಅಧ್ಯಕ್ಷರಿಗೆ ಇವತ್ತು ಈ ಒಂದು ಸೋನಿಯಾ ಗಾಂಧಿ ಅವರ ಮಾಧ್ಯಮದ ಮೇಲೆ ಮೂಲಕ ಕೇಸುಗಳು ನಾನು ಇದ್ರೂ ಸಹ ವಿನಂತಿ ಆ ಮಾಡ್ತಾ ಕುಟುಂಬದ ಇದ್ದೇನೆ, ಉಲ್ಲೇಖಗಳನ್ನು ನಾನು ಒಳ್ಳೆ ಮಾಡಲಿಕ್ಕೆ ರೀತಿಯಲ್ಲಿ ಹೋಗಿಲ್ಲ. ಮಾನಸಿಕ ಸ್ಥಿತಿ ಇರುವಂತವರನ್ನು ಅಭಿಷೇಕ್ ನೀವು ಸಿಂಘ್ವಿ ಡಿಬೇಟ್ಗೆ ಮತ್ತು ಕಳಿಸಿ. ಅವರ ಪತ್ನಿಯ ಮಗನ ಮೇಲೆ ಕೇಸುಗಳು ಅಂದ್ರೆ ಆರೋಪಗಳು ಇದ್ರೂ ಸಹ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಯಾವ ಕುಟುಂಬದ ಬಗ್ಗೆ ಮಾತಾಡಿದೆ ಅನ್ನುವಂಥದ್ದು ನೀವ್ ಹೇಳಿ, ನಾನು ಯಾವುದೇ ಅದು ಕುಟುಂಬದ ಯಾರು ಬಗ್ಗೆ ನಾನು ಮಾತಾಡ್ಲಿಕ್ಕೆ ಯಾರು ನೀವ್ ಹೇಳಿ, ಹೋಗ್ಲಿಲ್ಲ. ನೀವ್ ಹೇಳಿ ಯಾವುದನ್ನು? ಯಾವುದೋ ಒಬ್ಬ ಸಹೋದರನ ವಿಚಾರ ಮಾತಾಡಿದ್ರಲ್ಲ ಅದು ಅಲ್ಲ, ಈಗ ಯಾರು ಹೇಳಿ ನೀವು ಅಲ್ಲ, ನೀವ್ ಕುಟುಂಬ ಹೇಳ್ರಿ ಯಾರು ಅಂತೇಳಿ. ಯಾರು ಹೇಳದ ನೀವು ಯಾಕೆ ಆ ರೀತಿ ನಾನು ಹೇಳಿ. ಹೇಳಿರುವಂತದ್ದು ನಾನು ನಾನು- ಅಮಿತ್ ಶಾ ಅಂತ ಅಲ್ಲ, ನೇರವಾಗಿ ಹೇಳ್ತೇನೆ, ಇಲ್ಲ ರೀ, ನಾನು ನಿಮ್ಮ ಹೇಳ್ತಾ ತಮ್ಮಿಂದ ನೀವು ಹೇಳಿ ಅದು ಯಾರು ಅಂತ ನಾನು ಹೇಳಿ ಅಲ್ಲ ನೀವು. ಇಲ್ಲ ರೀ, ಮತ್ತೆ ಯಾವುದೇ ಒಬ್ಬ ಏನ್ರಿ ಜನಪ್ರತಿನಿಧಿ ಇಂಥವರನ್ನ ಇಟ್ಕೊಂಡು ಡಿಬೇಟ್ ಮಾಡುದು? ಯಾವುದೇ ಲೋಹಾನಿ ಅವರೇ, ಯಾವುದೇ this is ಜನಪ್ರತಿನಿಧಿ not Okay, civilized okay, debate. ಹೌದು. ಸರಿ. ನೋಡಿ ಇದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಇಂತ ಅನ್ಸಿವಿಲೈಸ್ಡ್ ನೋಡಿ, ನಾವು ಮಾತಾಡಬೇಕಾದ ವಿಷಯ ಇದು. ನಾವು ಕರಾವಳಿಗೆ ಅಂಶ ರಾಜಕೀಯ ಇದನ್ನ ಜನರು ಹೇಗೆ ಜನ ವಾಚ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಮೇಲೆ ಕೂಡ ಒಂದು ಬೇರೆ opinion create ಆಗ್ತದೆ. ಗದ್ದಲಗಳನ್ನಲ್ಲ. ಆದ್ರೂ ನಮ್ಮ ಸಮಯ ಮೀರ್ತಾ ಇದೆ ಸರ್. ನಾವಿಬ್ಬರು ಕಾರ್ಯಕ್ರಮದಲ್ಲಿ ಭಾಗದ ವಿನಯ್ ರಾಜ್ ಹಾಗೂ ಸತೀಶ್ ಪ್ರಭು ಇಬ್ಬರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತೇನೆ. ವಂದನೆಗಳು. ಈಗ ನಮ್ಮ ಚರ್ಚಾ ಕಾರ್ಯಕ್ರಮ ಹೋಗ್ತಾ ಇದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.